ಸ್ವಾಗತ. ನಾನು ನಿಧಿ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ಭಕ್ತಕೋಡಿ ಶ್ರೀರಾಮ ಮಂದಿರದ ಪ್ರತಿಭಟನೆ ಹಾಗೂ ರಾಜಕೀಯ ವೈಷಮ್ಯ. ಮದುವೆ ಡಿನ್ನರ್ ಬಳಿ ನಡೆದ ಮಾತಿನ ಚಕಮಕಿ. ಹೊಡೆದಾಡಿಕೊಂಡು ಆಸ್ಪತ್ರೆಗೆ ದಾಖಲಾದ 4. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೋದಿ ಮೇಲೆ ಅಭಿಮಾನ. ಸುಮಾರು 18 ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆ. ಹರೀಶ್ ಪೂಂಜರ ಆಡಳಿತ ವೈಖರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಫಿದಾ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ. 88ನೇ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ. ಸಮ್ಮೇಳನವನ್ನು ಉದ್ಘಾಟಿಸಿದ ವಸತಿ ಸಚಿವ ವಿ ಸೋಮಣ್ಣ.